ಆಕಾಶದಿಂದ ಸಾವು ಸುರಿಯುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರ? ಹೌದು, ಒಂದು ರಾತ್ರಿ ಇಡೀ ದೇಶವನ್ನೇ ಸ್ಮಶಾನ ಮಾಡಿದ ಆ ಭೀಕರ ಚಂಡಮಾರುತದ ಕರಾಳ ಕಥೆ ಕೇಳಿದರೆ ನೀವು ಕೂಡ ಬೆಚ್ಚಿ ಬೀಳುತ್ತೀರಾ. ಅದು ಮೇ 13ನೇ ತಾರೀಕು ಬುಧವಾರ. ಉತ್ತರ ಪ್ರದೇಶದ ಪಾಲಿಗೆ ಬರೀ ಮಳೆಯ ದಿನವಾಗಿರಲಿಲ್ಲ, ಅದು ಅಕ್ಷರಶಃ ಪ್ರಳಯದ ಮುನ್ಸೂಚನೆಯಾಗಿತ್ತು. ಸಾಮಾನ್ಯವಾಗಿ ಮೇ ತಿಂಗಳ ಕಡು ಬಿಸಿಲಿಗೆ ಉತ್ತರ ಭಾರತ ತತ್ತರಿಸಿ ಹೋಗುತ್ತದೆ. ಅಂದು ಕೂಡ ಜನ ಸೂರ್ಯನ ತಾಪಮಾನಕ್ಕೆ ಬೆಂದು ಹೋಗಿದ್ದರು. ಆದರೆ ಸಂಜೆ ಆಗುತ್ತಿದ್ದಂತೆ ವಾತಾವರಣ ದಿಢೀರಂತ ಬದಲಾವಣೆಯಾಗಿದೆ. ತಂಪು ಗಾಳಿ ಬೀಸುತ್ತಿದೆ ಅಂತ ಜನ ಸಂಭ್ರಮವಿಷ್ಟರಲ್ಲಿ ಅದು ಇಡೀ ರಾಜ್ಯವನ್ನೇ ನಡಗಿಸುವಂತಹ ಚಂಡಮಾರುತವಾಗಿ ರೂಪಾಂತರಗೊಂಡಿತ್ತು. ಮಳೆಯಿಂದ ಮೊದಲು ಬಂದ ಭೀಕರ ಧೂಳಿನ ಬಿರುಗಾಳಿ ಕಣ್ಣು ಕಾಣಿಸಂತೆ ಮಾಡಿತ್ತು. ಸೆಕೆಂಡುಗಳ ಅಂತರದಲ್ಲಿ ಆಕಾಶ ಕಪ್ಪಾಗಿ ಪ್ರಳಯ ಕಾಲದಂತೆ ಭಾಸವಾಗಿತ್ತು. ಕೇವಲ ಮಳೆಯಷ್ಟೇ ಅಲ್ಲದೆ ದೊಡ್ಡ ಗಾತ್ರದ ಆಲಿಕಲ್ಲುಗಳು ಮತ್ತು ನಿರಂತರ ಸಿಡಿಲು ಅಪ್ಪಳಿಸಿತ್ತು. ಈ ಮಳೆ ತಂಪು ನೀಡುವ ಬದಲು ಆತಂಕವನ್ನು ಹೊತ್ತು ತಂದಿತ್ತು. ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಸಂಭವಿಸಿದ ಅವಘಡದಲ್ಲಿ ಒಟ್ಟು 100ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದರು. ಇದು ಕೇವಲ ಅಂಕಿಅಂಶವಲ್ಲ, ನೂರಾರು ಕುಟುಂಬಗಳ ಕನಸುಗಳು ಒಂದೇ ಒಂದು ರಾತ್ರಿಯಲ್ಲಿ ಮಣ್ಣಾಗಿ ಹೋಗಿದ್ದವು. ಹೊಲ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದವರು, ಮದುವೆ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದವರು ಮತ್ತು ಮನೆಯೊಳಗೆ ವಿಶ್ರಾಂತಿ ಮಾಡುತ್ತಿದ್ದರು. ಹೀಗೆ ಯಾರೂ ಕೂಡ ಈ ಮಟ್ಟದ ವಿನಾಶವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಗೋಡೆಗಳು ಕುಸಿದು ಮರಗಳು ಉರುಳಿ ಮಲಗಿದ್ದಲ್ಲೇ ಅನೇಕರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದರು. ಜನರಿಗೆ ಸುಧಾರಿಸಿಕೊಳ್ಳುವ ಸಮಯವೇ ಇಲ್ಲ. ಕತ್ತಲಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಗಾಳಿಯ ಆರ್ಭಟಕ್ಕೆ ಮನೆಗಳ ಮೇಲ್ಛಾವಣಿಗಳು ಹಾರಿ ಹೋಗಿದ್ದಾಗ ಜನರು ಅಸಹಾಯಕರಾಗಿ ಪ್ರಕೃತಿಯ ವಿಕೋಪಕ್ಕೆ ಸಾಕ್ಷಿಯಾಗಿದ್ದರು. ಬಿಸಿಲಿನಿಂದ ಮುಕ್ತಿ ನೀಡಬೇಕಿದ್ದ ವರುಣ ಅಂದು ಮೃತ್ಯುರೂಪಿಯಾಗಿ ಅಟ್ಟಹಾಸವನ್ನ ಮೆರೆದಿದ್ದ ಅಂದರೆ ತಪ್ಪಾಗಲಾರದು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಭದೋಹಿ ಮತ್ತು ಮಿರ್ಜಾಪುರ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪದ ಅಟ್ಟಹಾಸವನ್ನು ಮೆರೆದಿದೆ. ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಬಿರುಗಾಳಿ, ಗುಡುಗು ಸಹಿತ ಮಳೆ ಮತ್ತು ಮಿಂಚಿನ ಆರ್ಭಟಕ್ಕೆ ಸಿಲುಕಿ ಜನ ಹೈರಾಣಾಗಿ ಹೋಗಿದ್ದರು. ಪ್ರಯಾಗ್ರಾಜ್ನಲ್ಲಂತೂ ರುದ್ರ ನರ್ತನ ನಡೆದಿತ್ತು. ಹೌದು, ಕುಂಭಮೇಳ ನಡೆದಂತಹ ಪ್ರಯಾಗ್ರಾಜ್ನಲ್ಲಿ ಅತಿ ಹೆಚ್ಚು ಅಂದರೆ 17 ಜನ ಸಾವನ್ನಪ್ಪಿದ್ದರು. ಹಳ್ಳಿಯಲ್ಲಿ ಮಣ್ಣಿನ ಮನೆಗಳು ಕುಸಿದು ಬಿದ್ದಿವೆ. ಮರಗಳು ಬುಡಮೇಲಾಗಿ ರಸ್ತೆಗಳು ಬಂದಾಗಿ ಹೋಗಿತ್ತು. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಮನುಷ್ಯ ಗಾಳಿಯಲ್ಲಿ ಹಾರಿ ಹೋದರೆ ಸಿನಿಮಾದ ದೃಶ್ಯದಂತಿರುವ ಈ ಭಯಾನಕ ಘಟನೆ ಹೊರೆಯಲ್ಲಿ ನಡೆದಾಗ ಇಡೀ ಊರಿಗೆ ಊರೇ ನಿಶ್ಶಬ್ದವಾಗಿತ್ತು. ಹೌದು, ಈ ಒಂದು ವಿಡಿಯೋ ಮಾತ್ರ ಜಗತ್ತಿನಾದ್ಯಂತ ವೈರಲ್ ಆಗಿ ಹೋಗಿತ್ತು. ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯ ಬಮೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಮೋನಾ ಗ್ರಾಮದಲ್ಲಿ ಈ ನಂಬಲು ಅಸಾಧ್ಯವಾದಂತಹ ಘಟನೆ ನಡೆದಿದೆ. ಇದು ಬೀಸುತ್ತಿದ್ದ ಗಾಳಿಯ ವೇಗ ಎಷ್ಟಿತ್ತಂದ್ರೆ ಅದು ಯಾವ ರೀತಿ ಪ್ರಕೃತಿ ತನ್ನ ರೌದ್ರಾತವನ್ನ ತಾಳುತ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಹೋಗಿತ್ತು. ಒಂದು ಸುಂಟರ ಗಾಳಿ ಏನು ಮಾಡುತ್ತು ಅಂದ್ರೆ ನೀವು ನಂಬಲು ಸಾಧ್ಯವಿಲ್ಲ. ಆ ಕ್ಷಣ ನಡೆದಿದ್ದು ಈ ರೀತಿ. ನೆನೆ ಎಂಬ ಯುವಕ ಮದುವೆ ಮನೆಯೊಂದರ ಹೊರಗೆ ನಿಂತಿದ್ದ. ಬಿರುಗಾಳಿಯ ಆರ್ಭಟಕ್ಕೆ ಅಲ್ಲಿದ್ದ ದೊಡ್ಡವಾದ ಟಿನ್ ಶೆಡ್ ಕಿತ್ತು ಹೋಗದಂತೆ ಅಲಗಾಡುತ್ತಿತ್ತು. ಆ ಶೀಟ್ ಹಾರಿ ಹೋಗದಂತೆ ತಡೆಯಲು ಯುವಕ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಆದರೆ ಪ್ರಕೃತಿಯ ಶಕ್ತಿಯ ಮುಂದೆ ಆತನ ಪ್ರಯತ್ನ ಕ್ಷಣಾರ್ಧದಲ್ಲಿ ವಿಫಲವಾಗಿತ್ತು. ಈ ಒಂದು ದೃಶ್ಯ ವಿಡಿಯೋದಲ್ಲಿ ಸರಿಯಾಗಿ ತನ್ನ ಭೀಕರತೆಯನ್ನ ಮೆರೆದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಈ ದೃಶ್ಯ ನೋಡಿದರೆ ಮೈ ಜುಮ್ಮೆನಿಸುತ್ತದೆ. ಗಾಳಿಯ ತೀವ್ರತೆಗೆ ಆ ಭಾರೀ ಗಾತ್ರದ ಟಿನ್ ಶೆಡ್ ನೆಲದಿಂದ ಕಿತ್ತು ಬಂದಿತ್ತು. ದುರಾದೃಷ್ಟ, ಅದನ್ನು ಹಿಡಿದಂತಹ ನೇನೆ ಕೂಡ ಆ ಶೀಟ್ ಜೊತೆಗೆ ಸುಮಾರು 16 ಅಡಿಯಷ್ಟು ಎತ್ತರಕ್ಕೆ ಗಾಳಿಯಲ್ಲಿ ತೇಲಾಡುತ್ತಾ ಹಾರಿ ಹೋಗಿದ್ದಾನೆ. ಕೆಲವು ಸೆಕೆಂಡುಗಳ ಕಾಲ ಗಾಳಿಯಲ್ಲಿ ಹಾರಿದ ಆತ ನಂತರ ನಿಯಂತ್ರಣ ತಪ್ಪಿ ದೂರದಲ್ಲಿ ಎಸೆಯಲ್ಪಟ್ಟಿದ್ದ. ಇದರ ಪರಿಣಾಮ ಎಷ್ಟಿತ್ತಂದ್ರೆ ಈ ಭೀಕರ ಪತನದಿಂದಾಗಿ ಆತನ ಕೈಕಾಲುಗಳು ಮುರಿದೋಗಿದ್ದವು. ತೀವ್ರವಾಗಿ ಗಾಯಗೊಂಡಿದ್ದನು. ಆಮೇಲೆ ಅವನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈ ಘಟನೆ ಚಂಡಮಾರುತದ ತೀವ್ರತೆ ಮತ್ತು ವೇಗ ಎಂತಹ ವಿನಾಶಕಾರಿ ಶಕ್ತಿಯನ್ನ ಹೊಂದಿತ್ತು ಎಂಬುದಕ್ಕೆ ಇದೊಂದು ಜೀವಂತ ಸಾಕ್ಷಿಯಾಗಿದೆ.
ಅಷ್ಟಕ್ಕೂ ಈ ರೀತಿ ಚಂಡಮಾರುತ ಬರಲು ಕಾರಣ ಏನು ಗೊತ್ತಾ? ಹವಾಮಾನ ಇಲಾಖೆ ಪ್ರಕಾರ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಏಕಕಾಲಕ್ಕೆ ಸುಮಾರು 9 ಹವಾಮಾನ ಬದಲಾವಣೆಗಳು ಸಕ್ರಿಯವಾಗಿದ್ದವು. ಇದರ ಪರಿಣಾಮವಾಗಿ ಉತ್ತರ ಪ್ರದೇಶದಲ್ಲಿ ವಾಡಿಕೆಗಿಂತ 199% ಹೆಚ್ಚು ಮಳೆ ದಾಖಲಾಗಿತ್ತು. ಹೌದು ಸ್ನೇಹಿತರೆ, ಚಂಡಮಾರುತವೇ ಹಾಗೆ ಬಂತಂದ್ರೆ ಮುಗದೆ ಹೋಯಿತು. ಇಡೀ ಹಳ್ಳಿಗಳನ್ನ ಪಟ್ಟಣಗಳನ್ನೇ ಧ್ವಂಸ ಮಾಡಿ ಅದು ಮುಂದೆ ಸಾಗುತ್ತದೆ. ಉಷ್ಣವಲಯದ ವಾತಾವರಣದಲ್ಲಿ ಸಮುದ್ರದಿಂದ ಆವಿಯಾದ ತೇವಾಂಶ ಇರುವುದರಿಂದ ಬಿರುಗಾಳಿಯ ಜೊತೆ ಮಳೆಯೂ ಕೂಡ ಸುರಿಯುತ್ತದೆ. ಇದೇ ಕಾರಣ ನೀವು ಆಗಾಗ ವಾಯುಭಾರ ಕುಸಿತದಿಂದ ಭಾರತದಲ್ಲಿ ಮಳೆಯಾಗುವ ಸಂಭವಗಳನ್ನ ನೀವು ಹೆಚ್ಚಾಗಿ ಕಾಣಬಹುದು. ಇದರಿಂದ ಬೆಳೆಗಳ ಮೇಲೆಯೂ ಕೂಡ ಪ್ರಭಾವ ಬೀರುತ್ತದೆ. ಒಂದೊಂದು ಸಾರಿ ಬೆಳೆಗಳು ಹಾಳಾಗಿ ಹೋಗುತ್ತವೆ. ಇದರಿಂದ ರೈತರಿಗೆ ಹಲವಾರು ನಷ್ಟಗಳು ಆಗುತ್ತವೆ. ಚಂಡಮಾರುತದ ವಿಧಗಳು. ಹಿಂದೂ ಮಹಾಸಾಗರದ ಪ್ರಾಂತ್ಯದಲ್ಲಿ ಗಾಳಿಯ ವೇಗದ ತೀವ್ರತೆಯನ್ನು ಆಧಾರವಾಗಿಟ್ಟುಕೊಂಡು ಚಂಡಮಾರುತಗಳನ್ನು ಹಲವಾರು ರೀತಿಯಲ್ಲಿ ವರ್ಗೀಕರಣ ಮಾಡಲಾಗುತ್ತದೆ. ಮೊದಲನೆಯದು ವಾಯುಭಾರ ಕುಸಿತ. ಕಡಿಮೆ ವೇಗದ ಬಿರುಗಾಳಿಗೆ ಈ ರೀತಿಯಾಗಿ ಕರೆಯುತ್ತಾರೆ. ಇಲ್ಲಿ ಗಾಳಿಯ ವೇಗ ಪ್ರತಿ ಗಂಟೆಗೆ 31 ರಿಂದ 41 ಕಿಲೋಮೀಟರ್ ವರೆಗೂ ಇರುತ್ತದೆ. ತೀವ್ರ ವಾಯುಭಾರ ಕುಸಿತ. ಈ ಸ್ಥಿತಿಯಲ್ಲಿ ಗಾಳಿಯ ವೇಗ ಪ್ರತಿ ಗಂಟೆಗೆ 50 ರಿಂದ 61 ಕಿಲೋಮೀಟರ್ ನಷ್ಟು ಇರುತ್ತದೆ. ಚಂಡಮಾರುತ ಸೈಕ್ಲೋನಿಕ್ ಸ್ಟಾರ್ಮ್. ತೀವ್ರ ವಾಯುಭಾರ ಕುಸಿತವು ಬಿರುಗಾಳಿಯಾಗಿ ಬದಲಾದರೆ ಹಾಗೂ ಆ ಗಾಳಿಯ ವೇಗ ಪ್ರತಿ ಗಂಟೆಗೆ 62 ರಿಂದ 88 ಕಿಲೋಮೀಟರ್ ಅಷ್ಟು ಇದ್ದರೆ ಅದನ್ನ ಈ ರೀತಿಯಾಗಿ ಕರೆಯುತ್ತಾರೆ. ತೀವ್ರ ಚಂಡಮಾರುತ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್. ಪ್ರತಿ ಗಾಳಿಯ ವೇಗ ಪ್ರತಿ ಗಂಟೆಗೆ 89 ರಿಂದ 117 ಕಿಲೋಮೀಟರ್ ಇರುತ್ತದೆ. ಉಗ್ರ ಚಂಡಮಾರುತ ಅಂದ್ರೆ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್. ಪ್ರತಿ ಗಂಟೆಗೆ ಗಾಳಿಯ ವೇಗ ಇಲ್ಲಿ 118 ರಿಂದ 166 ಕಿಲೋಮೀಟರ್ ಇರುತ್ತದೆ. ಅತ್ಯುಗ್ರ ಚಂಡಮಾರುತ ಎಕ್ಸ್ಟ್ರೀಮ್ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್. ಇಲ್ಲಿ ಗಾಳಿಯು ಪ್ರತಿ ಗಂಟೆಗೆ 166 ರಿಂದ 221 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಸೂಪರ್ ಚಂಡಮಾರುತ. ಈ ಚಂಡಮಾರುತ ವರ್ಗೀಕರಣದಲ್ಲಿ ಇದು ಕೊನೆಯ ವಿಧ. ಪ್ರತಿ ಗಂಟೆಗೆ ಇಲ್ಲಿ 222ಕ್ಕಿಂತ ಹೆಚ್ಚಾಗಿ ಬರುವ ಚಂಡಮಾರುತಕ್ಕೆ ಈ ವರ್ಗವನ್ನ ಕೊಡಲಾಗಿದೆ. ಹೌದು ಸ್ನೇಹಿತರೆ, ವರ್ಷದಲ್ಲಿ ಕನಿಷ್ಠ ಪಕ್ಷ 2 ರಿಂದ 3 ಚಂಡಮಾರುತಗಳನ್ನ ಭಾರತ ಎದುರಿಸುತ್ತದೆ. ಇಂತಹ ಸಮಯದಲ್ಲಿ ಹೆಚ್ಚಾಗಿ ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳು ಅತಿಯಾಗಿ ಈ ರೀತಿಯ ಚಂಡಮಾರುತವನ್ನ ಎದುರಿಸುತ್ತವೆ. ಹೀಗಾಗಿ ಅಲ್ಲಿ ಕಟ್ಟುವಂತಹ ಮನೆಗಳು ಕೂಡ ಗಟ್ಟಿಯಾಗಿರಬೇಕು. ಇಲ್ಲವಾದರೆ ಒಂದೊಂದು ಚಂಡಮಾರುತಕ್ಕೆ ಒಂದೊಂದು ಮನೆಗಳನ್ನ ಕಟ್ಟುವ ಪರಿಸ್ಥಿತಿ ಬರಬೇಕಾಗುತ್ತದೆ. ಕರ್ನಾಟಕದಲ್ಲೂ ಕೂಡ ನೀವು ಚಂಡಮಾರುತಗಳನ್ನ ಪರಿಣಾಮ ಮಾತ್ರ ಕಾಣಬಹುದು. ಅತಿಯಾಗಿ ಸಿವಿಯರ್ ಆಗಿ ಇಲ್ಲಿ ಚಂಡಮಾರುತಗಳನ್ನ ಎದುರಿಸುವ ಟೈಮ್ ಕೂಡ ಇನ್ನು ಕೂಡು ಬಂದಿಲ್ಲ. ಯಾಕಂದ್ರೆ ಕರ್ನಾಟಕ ಭಾರತದ ಮಧ್ಯಭಾಗದಲ್ಲಿರುವಂತಹ ಜಾಗವಾಗಿದೆ. ಆದರೆ ಅರಬ್ಬಿ ಸಮುದ್ರದಲ್ಲಿ ಉಂಟಾಗುವ ಚಂಡಮಾರುತಗಳು ಬಂದಾಗ ಹೆಚ್ಚಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಹಾಗೂ ವೆಸ್ಟರ್ನ್ ಘಾಟ್ಗಳಲ್ಲಿ ಹೆಚ್ಚಿನ ಪ್ರಭಾವ ಉಂಟಾಗುತ್ತವೆ. ನೋಡಿದಿರಾ ಸ್ನೇಹಿತರೆ, ನಿಸರ್ಗದ ಈ ಚಂಡಮಾರುತಗಳು ಏನೆಲ್ಲ ಪ್ರಭಾವವನ್ನ ಭೂಮಿಯ ಮೇಲೆ ಮತ್ತು ಮನುಷ್ಯರ ಮೇಲೆ ಬೀರುತ್ತವೆ ಎಂದು. ಒಂದು ವೇಳೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.